ತೌಡುಗೋಳಿ ಶ್ರೀ ದುರ್ಗಾದೇವಿ ಕ್ಷೇತ್ರ ಶ್ರೀ ಅಯ್ಯಪ್ಪ ಸ್ವಾಮಿ ಮಂದಿರದ ಜೀರ್ಣೋದ್ಧಾರದ ವಿಜ್ಞಾಪನ ಪತ್ರ ಬಿಡುಗಡೆ. യൂണിറ്റി ഹോസ്പിറ്റൽ 4 പതിറ്റാണ്ടുകാലത്തെ വിശ്വസ്ത സേവന പാരമ്പര്യവുമായി അത്യാധുനിക സംവിധാനങ്ങളുമായി യൂണിറ്റി ഹോസ്പിറ്റൽ മംഗലാപുരം. ഫോൺ 0824243155. യൂണിറ്റി ഹോസ്പിറ്റൽ. എക്സ്പെക്ട് ലൈഫ്. ಶ್ರೀ ದುರ್ಗಾದೇವಿ ಕ್ಷೇತ್ರ ಶ್ರೀ ಅಯ್ಯಪ್ಪ ಸ್ವಾಮಿ ಮಂದಿರ ಹಾಗೂ ಪರಿವಾರ ದೈವಗಳ ಸಾನ್ನಿಧ್ಯ ತೌಡುಗೋಳಿ ಇದರ ಜೀರ್ಣೋದ್ಧಾರದ ವಿಜ್ಞಾಪನ ಪತ್ರವನ್ನು ಶ್ರೀ ಕ್ಷೇತ್ರದಲ್ಲಿ ಗಣ್ಯರ ಸಮ್ಮುಖದಲ್ಲಿ ಬಿಡುಗಡೆ ಮಾಡಲಾಯಿತು. ವಿಜ್ಞಾಪನಾ ಪತ್ರ ಬಿಡುಗಡೆ ಬಳಿಕ ಮಾತನಾಡಿದ ಶ್ರೀ ಕ್ಷೇತ್ರದ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾದ ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಮಾತನಾಡಿ, ನಾವೆಲ್ಲರೂ ಒಂದೇ ತಾಯಿ ಮಕ್ಕಳಂತೆ ಈ ಒಂದು ದೇವತಾ ಕಾರ್ಯದಲ್ಲಿ ನಮ್ಮನ್ನು ತೊಡಗಿಸಿಕೊಳ್ಳೋಣ ಎಂದು ಹೇಳಿದರು. ಕಾರ್ಯಕ್ರಮದ ಉದ್ಘಾಟನೆಯನ್ನು ಶ್ರೀ ಕ್ಷೇತ್ರದ ಆನುವಂಶಿಕ ಆಡಳಿತ ಮುಕ್ತೇಸರರಾದ ಶ್ರೀ ಗೋವಿಂದ ಗುರುಸ್ವಾಮಿ ಅವರು ದೀಪ ಬೆಳಗಿಸುವ ಮೂಲಕ ನೆರವೇರಿಸಿದರು. ಅಧ್ಯಕ್ಷರು ಮತ್ತು ಇತರ ಗಣ್ಯರು ಅವರೊಂದಿಗೆ ದೀಪ ಬೆಳಗಿಸಲು ಕೈಜೋಡಿಸಿದರು. ಈ ದೇವತಾ ಕೆಲಸವನ್ನು ನಮ್ಮ ಕೆಲಸ ಎಂದು ತೆಗೆದುಕೊಂಡು ಜೀರ್ಣೋದ್ಧಾರಕ್ಕೆ ಸಮಯ ಕೊಟ್ಟರೆ ಬೇಗ ಪೂರ್ತಿಗೊಳ್ಳುವುದರಲ್ಲಿ ಸಂಶಯವಿಲ್ಲ ಎಂದು ಮಂಗಳೂರು ವಿಶ್ವವಿದ್ಯಾನಿಲಯ ಕಾಲೇಜಿನ ನಿವೃತ್ತ ಲೆಕ್ಚರರ್ ಮುರಳೀಧರ ನಾಯ್ಕ್ ಅಭಿಪ್ರಾಯಪಟ್ಟರು. ಮುಂದೆ ನಡೆಯಲಿರುವ ನಿಧಿ ಸಮರ್ಪಣಾ ಕಾರ್ಯಕ್ರಮದಲ್ಲಿ ದೇವಸ್ಥಾನ ನಿರ್ಮಾಣದ ಕೆಲಸಗಳು ನಡೆಯಲು ನಾವೆಲ್ಲ ಕೈಜೋಡಿಸೋಣ ಎಂದು ಸಮಿತಿಯ ಮಾರ್ಗದರ್ಶಕರಾದ ಮರಿಕಾಪು ಲಕ್ಷ್ಮೀನಾರಾಯಣ ಹೊಳ್ಳ ಕರೆ ನೀಡಿದರು. ಕೆಟಿ ಸುವರ್ಣ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಮಾಜಿ ನಿರ್ದೇಶಕರು, ಚಂದ್ರಹಾಸ ಅಡ್ಯಂತಾಯ ದೇರಳಕಟ್ಟೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಆಡಳಿತ ಮುಕ್ತೇಸರರು, ವರ್ಕಾಡಿ ಕೊಂಡೆಯೂರು ಅನಂತ ಪದ್ಮನಾಭ ದೇವಸ್ಥಾನದ ಮುಖ್ಯಸ್ಥರಾದ ಸೋಮನಾಥ ಕಾರಂತ ಮರಿಕಾಪು, ದಕ್ಷಿಣ ಕನ್ನಡ ಜಿಲ್ಲಾ ಕಂಬಳ ಸಮಿತಿಯ ಉಪಾಧ್ಯಕ್ಷ ಗಿರೀಶ್ ಆಳ್ವಾ ಮೋರ್ಲಾ, ಇಳಾ ಶಂಕರ ಭಟ್ ಸುರ್ಕುಡೇಲು, ಪ್ರಸನ್ನ ಪಕ್ಕಳ ಬಲೆತೋಡು, ಹರೀಶ್ ಇರಾ, ಪತ್ರಕರ್ತ ಜಗನ್ನಾಥ ಶೆಟ್ಟಿ ಪಾವುಲ, ಪ್ರಭಾಕರ ರೈ ಕಲ್ಪನೆ, ಹರೀಶ್ ಕನ್ನಿಗುಳಿ, ನವೀನ್ ಶೆಟ್ಟಿ ಮಂಗಲ್ಪಾಡಿ, ದಿನೇಶ್ ಕೊಂದಲ ಕುಮೇರ್ ಮುಖ್ಯ ಅತಿಥಿಗಳಾಗಿದ್ದರು. ಕಿಶೋರ್ ನಾಯ್ಕ್ ವರ್ಕಾಡಿ, ಆನಂದ ಆಚಾರಿ, ಶಶಿಧರ ನಾಯ್ಕ್ ಬಜ್ಲಕರಿಯ, ರಮೇಶ್ ಮೋರ್ಲಾ, ಶಶಿಕಿರಣ್ ಬೋಳ, ಜಿತೇಶ್ ಶೆಟ್ಟಿ ಪುಂಜಾರಮನೆ, ಆನಂದ ಬೆಲ್ಚಾಡ ನೀರೊಳಿಕೆ, ಪುನೀತ್ ಶೆಟ್ಟಿ, ಶೇಖರ ತೋಕೆ, ಪ್ರತಿಭಾ ದಿನೇಶ್, ರೇಷ್ಮಾ ಜಯಪ್ರಕಾಶ್ ಶೆಟ್ಟಿ, ಲಲಿತಾ ಶಾಂತಿಪಲಿಕೆ, ಚಿತ್ರಮುಡೂರು ಮೊದಲಾದವರು ಉಪಸ್ಥಿತರಿದ್ದರು. ಶಿವಪ್ರಸಾದ್ ತೌಡುಗೋಳಿ ಸ್ವಾಗತಿಸಿ ಶಿವರಾಜ್ ಕಾರ್ಯಕ್ರಮ ನಿರ್ವಹಿಸಿದರು. ಒಂದು ನಮ್ಮ ಹಿರಿಯರು ಹೇಳ್ತಾರೆ, ವೈಕಲ ಕಾಲ ಕೂಡದು ಬರಡು ಅಂತ. ಯಾವುದಕ್ಕೂ ಒಂದು ದಿನ ಹತ್ತಿರ ಬೇಕು ಅಂತ ಆ ಬಂದಾಗ ತನ್ನಷ್ಟಕ್ಕೆ ಅದು ಆಗ್ತದೆ. ತನ್ನಷ್ಟಕ್ಕೆ ಅಂದ್ರೆ ಪ್ರಯತ್ನ ಬೇಕು. ಯಾವುದಕ್ಕೂ ಅದಕ್ಕೆ ಕಾಲ ಕೂಡಿ ಬರಬೇಕು. ಇವತ್ತು ಆ ಕಾಲ ಕೂಡಿ ಬಂದಿದೆ ಅಂತ ನಾನು ಎನಿಸ್ತೇನೆ. ಅದ್ರಲ್ಲೂ ಕೂಡ ನಾನು ಯಾವತ್ತು ಹೇಳಲಿಕ್ಕೆ ಉಂಟು, ನಾವೊಂದು ಚಪ್ಪರದಡಿಯಲ್ಲಿ ಕೂತಾಗ ನಮ್ಮ ಮನಸ್ಸಿನಲ್ಲಿ ಇರಬೇಕು, ನಾವೆಲ್ಲರೂ ಕೂಡ ಒಂದು ತಾಯಿಯ ಮಕ್ಕಳು ಎಂಬ ಭಾವನೆ. ಆ ಭಾವನೆಯನ್ನು ಮುಂದಿಟ್ಟುಕೊಂಡು